1984 ಇಸವಿ ಮೇ ತಿಂಗಳ ಕೊನೆಯ ದಿನಗಳು. ಯೇಸು ಸಭೆಗೆ ಸೇರಿದಂಥ ನಾವು 8-9 ಮಂದಿ ಬ್ರದರ್ಸ್ರವರು ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಪೂನಾ ನಗರಕ್ಕೆ ಹೋಗಬೇಕಾಗಿತ್ತು. ಬೆಂಗಳೂರಿನ ರೈಲ್ವೆ ಸ್ಟೇಷನ್ಗೆ ಸೇರಿದೆವು. 4 ಗಂಟೆಗೆ ನಮಗೆ ಉದ್ಯಾನ ಎಕ್ಸ್ಪ್ರೆಸ್ ಅದನ್ನು ಹತ್ತಬೇಕಾಗಿತ್ತು ಪೂನಾಕ್ಕೆ ಹೋಗುವುದಕ್ಕೆ. ನಾವು ಸಮಯಕ್ಕೆ ಸರಿಯಾಗಿ ಬಂದಂಥ ರೈಲು ಗಾಡಿಯನ್ನು ಹತ್ತಿದೆವು. ನಮ್ಮ ಲಗೇಜನ್ನು ಇಡಬೇಕಾದಂಥ ಸ್ಥಳದಲ್ಲಿ ಇಟ್ಟೆವು. ಒಂದೇ ಸ್ಥಳದಲ್ಲಿ ನಮಗೆ ಸೀಟ್ ಸಿಕ್ಕಿತ್ತು. 8-9 ಮಂದಿ ನಾವು ಒಂದೇ ಸ್ಥಳದಲ್ಲಿ ಒಂದೇ ಕಂಪಾರ್ಟ್ಮೆಂಟ್ನಲ್ಲಿದ್ದೆವು. ಗಾಡಿ ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಮುಂದಕ್ಕೆ ಹೋಯಿತು. ಸುಮಾರು ಮಕ್ಕಳು ಆಚೆ ಈಚೆ ಓಡಾಡ್ತಾ ಇದ್ದರು, ಆಟ ಆಡ್ತಾಯಿದ್ರು. ಏನೋ ಗಲಭೆ, ಮಕ್ಕಳ ಶಬ್ದ. ಇದರ ಮಧ್ಯೆ ನಾವು ಯೋಚನೆ ಮಾಡಿದೆವು, ನಾವು ಸ್ವಲ್ಪ ಕೂತ್ಕೊಂಡು ಈ ಕಾರ್ಡ್ಸನ್ನು ಇಸ್ಪೀಟನ್ನು ಆಡೋಣ ಅಂತ ಹೇಳಿ ನಾವು ಕೊಂಡು ಹೋದಂಥ 2 ಪ್ಯಾಕೆಟನ್ನು ಹೊರಗೆ ತೆಗೆದೆವು. ಸುಮಾರು 4 ಮಂದಿ ಆಟವನ್ನು ಪ್ರಾರಂಭ ಮಾಡಿದರು. ನಾವಂತೂ ಅವರ ಪಕ್ಕದಲ್ಲಿ ಕೂತು ಆ ಆಟವನ್ನು ನೋಡ್ತಾ ಇದ್ದೆವು. ನಾವು ಸ್ವಲ್ಪ ತಿಂಡಿಯನ್ನು ತೆಗೆದುಕೊಂಡು ಹೋಗಿದ್ದೆವು. ಸ್ವಲ್ಪ ಚೂಡ ಪೇಡವನ್ನು ಈ ಪೇಪರ್ ಪ್ಲೇಟ್ನಲ್ಲಿ ಹಾಕಿ ನಾವು ತಿಂತಾ ಇದ್ದೆವು, ಆಟ ಆಡ್ತಾ ಇದ್ದೆವು. ಮಕ್ಕಳ ಓಡಾಟ. ಒಂದೇ ಸಮನೆ ಏನೋ ನಿಶಬ್ದವಾಯಿತು. ಮಕ್ಕಳು ತಮ್ಮ ತಾಯಂದಿರ ತೊಡೆಯ ಮೇಲೆ ಸೇರಿಕೊಂಡ್ರು. ಜನರೆಲ್ಲರೂ ಮಾತಾಡುವುದನ್ನು ನಿಲ್ಲಿಸ್ಬಿಟ್ರು. ಒಂದೇ ಸಮನೆ 2 ನಾಯಿಗಳು, ದೊಡ್ಡ ಅಲ್ಸೇಷಿಯನ್ ನಾಯಿಗಳು ಒಳಗೆ ಬಂದವು. ಅದರ ಹಿಂದಕ್ಕೆ ಸುಮಾರು 4-5 ಮಂದಿ ಪೊಲೀಸರು. ಆ ನಾಯಿಗಳು ಮೂಸುವ ನಾಯಿಗಳು, ಸ್ನಿಫರ್ ಡಾಗ್ಸ್. ಹತ್ತಿರಕ್ಕೆ ಬಂದು ನಮ್ಮ ಪಕ್ಕದಲ್ಲಿ ಬಂದು ನಮ್ಮ ತಟ್ಟೆಯಲ್ಲಿದ್ದಂಥ ತಿಂಡಿಯನ್ನು ಸ್ವಲ್ಪ ಮೂಸಿ ನೋಡಿತು. ಯಾವುದಕ್ಕೂ ಬಾಯಿ ಹಾಕದೆ, ಯಾವುದನ್ನು ತಿನ್ನದೆ ಅವುಗಳು ಮುಂದಕ್ಕೆ ಹೋದವು. ಇನ್ನೊಂದು ಕಂಪಾರ್ಟ್ಮೆಂಟನ್ನು ಸೇರಿದವು. ಅವರ ಜೊತೆಯಲ್ಲಿದ್ದಂಥ ಬೆನ್ನಟ್ಕೊಂಡು ಹೋದಂಥ ಈ ಪೊಲೀಸರು ಮುಂದಕ್ಕೆ ಹೋದರು. ಹೀಗೆ ಅವರು ಮುಂದಕ್ಕೆ ಹೋದ ನಂತರ ಕುಳಿತಿದ್ದಂಥ ನಾನು ಯೋಚನೆ ಮಾಡುವುದಕ್ಕೆ ಹತ್ತಿದೆ. ನೋಡಿ, ಈ ನಾಯಿಗಳು ವಿಶೇಷವಾದಂಥ ನಾಯಿಗಳು. ನಮ್ಮ ನಾಯಿಗಳನ್ನು ಒಳಗೆ ಬಿಟ್ಟಿದ್ರೆ ಅಲ್ಲಿ ಅಷ್ಟೊಂದು ಏನಾದರೂ ತಿಂಡಿ ಇದ್ದಿದ್ರೆ ಖಂಡಿತವಾಗಿಯೂ ಸ್ವಲ್ಪ ತಿಂದು ಹೋಗ್ತಾ ಇದ್ದು. ಇವುಗಳಂತೂ ಯಾವುದನ್ನ ಮುಟ್ಟದೆ ಮೂಸಿ ಮುಂದಕ್ಕೆ ಹೋದವಲ್ವಾ. ಯಾಕೆ ಎಂಬಂಥ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಎದ್ದಿತು. ಯಾಕೆ ಈ ನಾಯಿಗಳು ಹೀಗೆ? ಯಾಕೆಂದರೆ ಈ ನಾಯಿಗಳಿಗೆ ತಮ್ಮ ಯಜಮಾನನು ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದ್ದಾನೆ. ಆಗ ತಾನೇ ಏನೋ ಸುದ್ದಿ ಹರಡಿತ್ತು. ಈ ರೈಲು ಗಾಡಿಯಲ್ಲಿ ಸ್ಫೋಟನೆ ಆಗದೇ ಇರುವಂಥ ಬಾಂಬ್ಗಳು ಸಾಗಾಟ ಆಗ್ತಾ ಇವೆ ಎಂಬುದಾಗಿ ಯಾರೋ ದೂರು ಕೊಟ್ಟಿದ್ದರು. ಅದನ್ನು ಅವರು ತಿಳಿದು ಈ ನಾಯಿಗಳನ್ನು ಒಳಗೆ ಬಿಟ್ಟಿದ್ದರು. ಆ ಬಾಂಬ್ಗಳು ಎಲ್ಲಿದ್ದಾವೆ, ಸ್ಫೋಟನೆ ಆಗದಿರುವಂಥ ಬಾಂಬ್ಗಳು ಎಲ್ಲಿದ್ದಾವೆ ಎಂಬುದಾಗಿ ಹುಡುಕಿ ತೆಗೆಯಿರಿ ಎಂಬಂಥ ಆದೇಶವನ್ನು ನೀಡಿ ಈ ನಾಯಿಗಳನ್ನು ಒಳಗೆ ಬಿಟ್ಟಿದ್ರು. ಆ ನಾಯಿಗಳಿಗಂತೂ ಸ್ಪಷ್ಟವಾಗಿ ತಿಳಿದಿತ್ತು ತಮ್ಮ ಕೆಲಸ ಏನು, ತಮ್ಮ ಕಾರ್ಯ ಏನು. ತಿನ್ನುವುದಕ್ಕೆ ನಮ್ಮನ್ನು ಬಿಟ್ಟಿಲ್ಲ, ಆ ಬಾಂಬ್ಗಳನ್ನು ಹುಡುಕುವುದಕ್ಕೆ ನಮ್ಮನ್ನು ಬಿಟ್ಟಿದ್ದಾರೆ ಎಂಬಂಥ ಸಂದೇಶ ಸ್ಪಷ್ಟವಾಗಿತ್ತು. ಅದಕ್ಕಾಗಿ ಯಾವುದನ್ನೂ ತಿನ್ನದೆ ಅವುಗಳು ಮುಂದಕ್ಕೆ ಹೋದವು. ನಮ್ಮ ನಾಯಿಗಳಂತೂ ಖಂಡಿತವಾಗಿ ಅಲ್ಲೇ ಉಳಿತಾ ಇದ್ದವು. ತಿಂದು ಆರಾಮವಾಗಿ ಅಲ್ಲೇ ಮಲಗ್ತಾ ಇದ್ದುವೋ ಏನೋ. ಪ್ರಿಯ ಸಹೋದರ ಸಹೋದರಿಯರೇ, 2 ವ್ಯಕ್ತಿಗಳನ್ನು ನಾವು ಇವತ್ತು ಸ್ಮರಿಸ್ತಾ ಇದ್ದೇವೆ. ಸಂತ ಜೋಸೆಫರು, ಕಾರ್ಮಿಕ ಸಂತ ಜೋಸೆಫರು ಒಂದು ಕಡೆಯಲ್ಲಿ, ಮತ್ತೊಂದೆಡೆಯಲ್ಲಿ ಈ ಪುಣ್ಯ ವ್ಯಕ್ತಿ ರಾಜೇಂದ್ರ ಸ್ವಾಮಿ
ಇಬ್ಬರಲ್ಲಿನೂ ಕೂಡ ಒಂದು ಸ್ಪಷ್ಟವಾದ ಸಂದೇಶ ಅವರಿಗೆ ಸಿಕ್ಕಿದ್ದು.